ಎರಡು ತಲೆ ಹಾವಿನ ಬಗ್ಗೆ ನೀವು ಕೇಳಿರಬಹುದು. ಆದರೆ ನಿಜವಾಗಿಯೂ ಎರಡು ತಲೆಯ ಹಾವುಗಳು ನೋಡಸಿಗುವುದು ವಿರಳಾತಿ ವಿರಳ. ಈ ಹಾವಿಗೆ ಒಂದು ದೇಹ ಇದ್ದು ಎರಡು ಪ್ರತ್ಯೇಕ ತಲೆಗಳಿವೆ. ಸಾಮಾನ್ಯವಾಗಿ ಇಂತಹ ಹಾವುಗಳು ತುಂಬಾ ದೊಡ್ಡದಾಗುವ ತನಕ ಬದುಕುವುದು ಬಹಳ ಕಷ್ಟ. ಈ ಹಾವಿನಲ್ಲಿ ಬಲಗಡೆಯ ತಲೆ ಬಲಯುತವಾಗಿದೆ, ಆದರೆ ಇನ್ನೊಂದು ತಲೆ ಇನ್ನೊಂದು ದಿಕ್ಕಿನತ್ತ ಸಾಗಲು ಮನಸ್ಸು ಮಾಡುತ್ತಿರುತ್ತದೆ. ಹಾಗಾಗಿ ಅವುಗಳ ನಡುವೆಯೇ ಸಂಘರ್ಷ ಬೇರ್ಪಡುವ ಸಾಧ್ಯತೆಯೂ ಇದೆ. ಇಂತಹ ಹಾವುಗಳು ಹುಟ್ಟುವುದು ತೀರಾ ಅಪರೂಪ. ಇದನ್ನ ಸ್ಯಾಂಡ್ ಬೌ ಸ್ನೇಕ್ ಎಂದು ಕರೆಯುತ್ತಾರೆ. ಅಂತಹ ಹಾವೊಂದು ಮಂಗಳೂರಿನ ಬಿಕ್ಕರ್ನಕಟ್ಟೆಯ ಬಜ್ಜೋಡಿ ಎಂಬಲ್ಲಿ ಕಂಡು ಬಂದಿದ್ದು, ಪರಿಸರದ ಜನರು ವಿಷಪೂರಿತ ಹಾವು ಎಂದು ಭಾವಿಸಿ ದಿಗ್ಭ್ರಮೆಗೊಂಡಿದ್ರು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೋಟಿಗಟ್ಟಲೆ ಬೆಲೆ ಬಾಳುವ ಈ ಹಾವನ್ನ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೇಶ್ ಶೆಟ್ಟಿ ಜಪ್ಪು, ಚಿತ್ರನಟ ಸ್ಕೈಲಾರ್ಕ್ ರಾಜೇಶ್ ನೇತೃತ್ವದಲ್ಲಿ ರಕ್ಷಣೆ ಮಾಡಲಾಯಿತು. ಬಳಿಕ ಸುರಕ್ಷಿತವಾಗಿ ಪಿಲಿಕುಳದ ಮೃಗಾಲಯಕ್ಕೆ ಕೊಂಡೊಯ್ಯಲಾಗಿದ್ದು, ಅಲ್ಲಿನ ಸಿಬ್ಬಂದಿಯಾದ ದಿನೇಶ್ ಅವರಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಧರಾಚಾರ್ಯ, ಸದಾನಂದ, ಅಕ್ಷಯಾಚಾರ್ಯ ಹಾವನ್ನ ಹಿಡಿಯಲು ಸಹಕರಿಸಿದ್ರು. ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.